ನಾನು ಇವತ್ತು ಕಡಲೆ ದೋಸೆ ಮಾಡ್ತೇನೆ. ಕಡಲೆ ಮಾತ್ರ ಅಲ್ಲ, ಅದಕ್ಕೆ ಮೊಸರು, ಬೊಂಬಾಯಿ ಸಜ್ಜಿಗೆ, ಶುಂಠಿ, ಹಸಿಮೆಣಸು ಎಲ್ಲ ಹಾಕ್ಲಿಕ್ಕೆ ಉಂಟು. ನಾನಿದು ಕಡಲೆಯನ್ನು 10 ಗಂಟೆ ನೆನೆಸಿದ್ದೇನೆ. ಬೆಳಿಗ್ಗೆ 7 ಗಂಟೆಗೆ ಹಾಕಿದ್ದೇನೆ, 6:15 ನಾನು ಇದು ತೆಗೆದು ಕಡ್ದಿದ್ದೇನೆ. ಮತ್ತು ಇದು ಮೊಳಕೆ ಬರಿಸಿ ಮಾಡಿದರೆ ದೋಸೆ ಇನ್ನೂ ರುಚಿ ಆಗ್ತದಂತೆ. 1 ಕಪ್ ಕಡಲೆ, ಅರ್ಧ ಕಪ್ ಮೊಸರು, ಅರ್ಧ ಕಪ್ ಬೊಂಬಾಯಿ ಸಜ್ಜಿಗೆ, 4 ಹಸಿಮೆಣಸು ಮತ್ತು ಸಣ್ಣ ತುಂಡು ಶುಂಠಿ ಇಷ್ಟು ಹಾಕಿ ಈಗ ನಾನು ಕಡಿತೇನೆ. ಬೇಕಾದರೆ ಬೆಳ್ಳುಳ್ಳಿ ಹಾಕಬಹುದು, ಆದರೆ ನಾನು ಬೆಳ್ಳುಳ್ಳಿ ಹಾಕೋದಿಲ್ಲ. ಇದಕ್ಕೆ ಈಗ ಮೊಸರು ಹಾಕ್ತೇನೆ, ಸಜ್ಜಿಗೆ ಹಾಕ್ತೇನೆ, ನಯ ಮಾಡಿ ಕಡ್ದಿದ್ದೇನೆ. ಈಗ ಪಾತ್ರೆಯಲ್ಲಿ ತೆಗಿತೇನೆ. ಇದು ಉಪ್ಪು ಹಾಕ್ತೇನೆ. ಈಗ ಹತ್ತು ನಿಮಿಷ ರೆಸ್ಟಿಗೆ. ಕಡಲೆ ಹಾಕಿ ದೋಸೆ ರೆಡಿಯಾಗಿದೆ. ತುಂಬ ಹೆಲ್ದಿ ಮತ್ತು ಟೇಸ್ಟಿ ಆಗಿದೆ. ನೀವು ಸಹ ಟ್ರೈ ಮಾಡಿ ಮತ್ತು ಹೇಗೆ ಆಯಿತು ಅಂತ ಕಮೆಂಟ್ ಮಾಡಬೇಕು. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಲಿಕ್ಕೆ ಲೈಕ್ ಹಾಕಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.